ಶರಣ್ ಪಂಪ್ವೆಲ್ ಬಿರ್ವೇರ್ ಕುಡ್ಲದ ಬಗ್ಗೆ ಮಾನಹಾನಿಯಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಅವರು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕೆಂದು ಬಿರ್ವೇರ್ ಕುಡ್ಲದ ದೀಪು ಶೆಟ್ಟಿಗರ್ ಆಗ್ರಹಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪಂಪ್ವೆಲ್ ಸಿಟಿ ಸೆಂಟರ್ ಸಹಿತ ಹಲವು ಮುಸ್ಲಿಮರ ಕೇಂದ್ರಗಳಿಂದ ಗುತ್ತಿಗೆ ಹಿಡಿದು ಸಾಕಷ್ಟು ಹಣವನ್ನು ಸಂಪಾದಿಸುತ್ತಿದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಹೋರಾಟ ಮಾಡುವ ಅವರಿಗೆ ಮುಸ್ಲಿಮರ ಸಂಸ್ಥೆಯ ಹಣವಾಗ್ತದೆ. ಆದರೆ ಮುಸ್ಲಿಂ ಯುವಕರು ಬೇಡವಾಗಿದ್ದಾರೆ. ನಾವು ಹೆಣ ಹೊರುವುದರಿಂದ ಹಿಡಿದು ಮನೆ ಕಟ್ಟಿ ಕೊಡುವವರೆಗೆ ಸಮಾಜ ಸೇವೆ ಮಾಡುತ್ತಿದ್ದೇವೆ. ಬಳ್ಳಲ್ಬಾಗ್ನಲ್ಲಿ ಬಿರ್ವೇರ್ ಕುಡ್ಲ ಜನಪರ ಕೆಲಸ ಮಾಡಿದೆಯೇ ವಿನಃ ಶರಣ್ ಪಂಪ್ವೆಲ್ರಂತೆ ಸಮಾಜ ಒಡೆಯುವ ಕೆಲಸ ಮಾಡಿಲ್ಲ ಎಂದು ಹೇಳಿದರು. ನೀವು ಇವತ್ತು ನಿಮ್ಮನ್ನು ನೋಡುವಾಗ ಏನ್ ಕಾಣ್ತದೆ ಅಂತ ಹೇಳಿದ್ರೆ, ನಮ್ಮ ಸಂಘಟನೆಯನ್ನು ನೀವು ಕೇಳದೆ ಯಾರೋ ಒಬ್ಬ ಹೇಳಿದಂತ ಹೋದಾಗ ಏನೋ ಇಲ್ಲಿ ಜಾತಿಯ ಒಂದು ವಿಷಯ ಕಾಣ್ತದೆ. ನಾವು ಜಾತಿ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ನಾರಾಯಣ ಗುರುಗಳು ನಮ್ಗೆ ಆದರ್ಶವಾದಿಗಳು. ಆ ಜಾತಿ ಈ ಧರ್ಮ ಅಂತ ಹೇಳಲ್ಲ. ಬಟ್ ನಿಮ್ಮನ್ನು ನೋಡಿದಾಗ ಇವತ್ತು ಆ ರೀತಿ ಕಾಣ್ತದಲ್ಲ. ಯಾಕಂತೇಳಿ ಯಾರಲ್ಲೂ ಕೇಳಿಲ್ಲ. ನಮ್ಮ ಸಂಘಟನೆ ಹೆಸರಿನಲ್ಲಿ ಹೇಗೆ ತಂದ್ರು? ಎಷ್ಟೋ ಪ್ರೆಸ್ ಮೀಟ್ ಗಳಾದವು. ಒಂದೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಬಿರ್ವೇರ್ ಕುಡ್ಲ ಹೆಸರು, ಸಂಘಟನೆ ಹೆಸರು ಬರಲಿಲ್ಲ. ಇವರ ಹೆಸರು ಹೇಗೆ ತೆಗೆದ್ರು? ಹೆಸರು ತೆಗೆಯುವಂತ ಅಕ್ಕಿ ಇವರಿಗೆ ಯಾರು ಕೊಟ್ಟದ್ದು? ಇವತ್ತು ಶರಣ್ ಪಂಪ್ವೆಲ್ ಅವರು ಹೇಳ್ತಾರೆ, ಬಲ್ಲಲ್ಬಾಗಲ್ಲಿ ನನಗೆ ನಡೆದ ವೈಯಕ್ತಿಕ ವಿಷಯವನ್ನು ಹೇಳ್ತಾರೆ. ಮುಸಲ್ಮಾನ ತರ್ತಾರಲ್ಲ. ಇಷ್ಟು ದಿವಸ ನಾನು ಮೌನ ಇದ್ದೆ. ಯಾಕಂತ ಹೇಳಿದ್ರೆ ನಮ್ಮ ನಡುವೆ ಗಲಾಟೆ ತರಬಾರ್ದು, ನಮ್ಮ ನಡುವೆ ಬಾಂಧವ್ಯ ಇರಬಾರ್ದು. ಅಲ್ಲಿ ಎರಡು ತಂಡಗಳಿದೆ, ಎಲ್ರಿಗೂ ಗೊತ್ತು. ನಮಗೆ ಆಂಟಿಯಾಗಿ ಒಂದು ತಂಡ ಇದೆ ಅಂತ ಗೊತ್ತು, ನನ್ಗೂ ಗೊತ್ತು. ವೈಯಕ್ತಿಕವಾಗಿ ನಾನಲ್ಲಿ ನಡ್ಕೊಂಡು ಹೋಗುವಾಗ ನನ್ಗೂ ಕೂಡ ಅವರಿದ್ದಾರೆ, ಅವರಲ್ಲಿ ನಗಡಿಕೊಂಡು ಹೋಗ್ತೇನೆ. ಆದ್ರೆ ನಾನು ಇವತ್ತು ಹೇಳ್ತೇನೆ, ಅಲ್ಲಿಂದ ನಡೆದುಕೊಂಡು ಹೋಗುವಾಗ ಎಷ್ಟೋ ಮಂದಿ ನನ್ನನ್ನು ದುರ್ಗುಟ್ಟಿ ನೋಡ್ತಾರೆ, ಕೆಟ್ಟದಾಗಿ ನೋಡ್ತಾರೆ. ನಾನೇನು ದೇಶದ್ರೋಹಿಯ? ಕೇಳ್ತಿದ್ದಕ್ಕೆ ಶರಣ್ ಪಂಪ್ವೆಲ್ ಅವರು ಉತ್ತರ ಕೊಡ್ಬೇಕು. ನೀವಿವತ್ತು ಹೋದ ಸಂಘಟನೆ ಅನೇಕ ಯುವಕರು ನನ್ನಲ್ಲಿ ದುರ್ಗುಟ್ಟಿ ನೋಡ್ತಾರೆ. ನಾವೆಂತ ದೇಶದ್ರೋಹಿ ಕೆಲಸ ಮಾಡಿದೆವು? ಇವರಿಗೆ ವೈಯಕ್ತಿಕವನ್ನು ನೋಡ್ಲಿ. ಸಂಘಟನೆ ಹೆಸರನ್ನ ಏನಂತರದು? ನಮ್ಮ ಸಂಘಟನೆಯಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಇವರಿಗೆ ಆಗ್ಲಿಲ್ವಾ? ವೈಯಕ್ತಿಕವಾಗಿ ಹೋರಾಡ್ಲಿ, ಒಡೆದಾಡ್ಲಿ. ಸಂಘಟನೆಯಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಎಷ್ಟೋ ಧರ್ಮಕ್ಕೆ ಸೇರಿದವರಿದ್ದಾರೆ. ಎಲ್ಲ ಜಾತಿ ಧರ್ಮವನ್ನು ಬಿಟ್ಟು ಸಂಘಟನೆಗೆ ಒಳ್ಳೆ ಹೆಸರು ತರಬೇಕಂತೇಳಿ ಹೋರಾಟ ಮಾಡುವ ಎಷ್ಟೋ ಮಂದಿ ಇದ್ದಾರೆ. ಎಷ್ಟೋ ಯುವಕರಿಗೆ ಇವತ್ತು ಸಂಘಟನೆ ಸ್ಫೂರ್ತಿಯಾಗಿದೆ. ಇವರು ಅವರಿಗೆ ಇದು ಮಾಡಿದ್ರು, ಕೆಟ್ಟ ಹೇಳಿದಲ್ಲ. ಇವತ್ತು ದೀಪು ಶೆಟ್ಟಿಗರನ್ನು ಹುಟ್ಟಿಸಿದ್ದು ಕೂಡ ಇದೇ ಬಿರ್ವೇರ್ ಕುಡ್ಲ. ನಾನು ಇವತ್ತು ಸಮಾಜದ ಪರವಾಗಿ ಮಾತಾಡ್ತಿದ್ದೇನೆ ಅಂದ್ರೆ ಇದಕ್ಕೂ ಕಾರಣ ಬಿರ್ವೇರ್ ಕುಡ್ಲ. ಇದನ್ನೇ ಹೇಳ್ತಾರಾ? 3 ಜನರನ್ನು ಹುಟ್ಟಾಕಿದಂತ ಕೆಟ್ಟದಾಗುವಾಗ ಬಂದು ಹೇಳುದು, ಅದನ್ನು ಕೇಳಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ. ಸಂಬಂಧಪಟ್ಟವರಲ್ಲಿ ಕೇಳಬೇಕು. ಇವರು ಹೇಳಿದ್ರು, ಓಕೆ, ಮನೆ ಕಟ್ಟಿಕೊಟ್ಟಿದ್ದೀರಾ, ಅದು ಮಾಡಿದ್ದೀರಾ, ಇದು ಮಾಡಿದ್ದೀರಾ. ನಮ್ಮ ಸಂಘಟನೆಯ ಬಗ್ಗೆ ಶರಣ್ ಪಂಪ್ವೆಲ್ ಅವರೇ ಇಷ್ಟು ಒಳ್ಳೆ ಅಭಿಪ್ರಾಯ ನಿಮ್ಮ ಮನಸ್ಸಲ್ಲಿ ಇರುವಾಗ ಒಂದು ವ್ಯಕ್ತಿಗೆ ಕಾಲ್ ಮಾಡಿ ಕೇಳಲಿಕ್ಕೆ ಆಗಿಲ್ವಾ? ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಬಹಳ ಒಳ್ಳೆಯದಾಗಿ ಬಂದಿದ್ರಿ. ಅಷ್ಟು ನಿಮ್ಗೆ ಒಡನಾಟ ಒಳ್ಳೆ ಇರುವಾಗ ಒಂದು ಕಾಲ್ ಮಾಡಿ ಕೇಳಬಹುದಿತ್ತಲ್ಲ, ನಿಮ್ಮ ಸಂಘಟನೆ ಅವನ ಅಂತ ಕೇಳಿ ನಂತರ ಸ್ಟೇಟ್ಮೆಂಟ್ ಕೊಡಬಹುದಿತ್ತಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಿರ್ವೇರ್ ಕುಡ್ಲ ಸ್ಥಾಪಕ ಅಧ್ಯಕ್ಷ ಉದಯ್ ಕುಮಾರ್, ಬಿರ್ವೇರ್ ಕುಡ್ಲದ ಸಂಚಾಲಕ ಲಕ್ಷ್ಮೀಶ್, ಕಿಶೋರ್ ಬಾಬು, ವಿದ್ಯಾ, ರಾಕೇಶ್ ಮತ್ತಿತರರು ಉಪಸ್ಥಿತರಿದ್ದರು.